ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರ ಜಾತ್ರೋತ್ಸವವು ಇದೇ ಬರುವ 10 ತಾರೀಕಿನಿಂದ 10 ಏಪ್ರಿಲಿನಿಂದ 20ನೇ ತಾರೀಕು ಏಪ್ರಿಲ್ 2026ರವರೆಗೆ ನಡೆಯಲಿಕ್ಕಿದೆ. ಈ ಜಾತ್ರೋತ್ಸವಕ್ಕೆ ಎಲ್ಲ ತಯಾರಿಗಳನ್ನು ನಾವು ಇವಾಗಲೇ ಮಾಡಿಕೊಂಡಿದ್ದೇವೆ. ಇವತ್ತು ಎಲ್ಲ ಇಲಾಖೆಗಳ ಅಧಿಕಾರಿಗಳ ಸಭೆಯನ್ನು ಕರೆದು ನಮ್ಮ ಅಸಿಸ್ಟೆಂಟ್ ಕಮಿಷನರು ಕೂಡ ಈ ಸಭೆಯಲ್ಲಿ ಭಾಗವಹಿಸುವ ಮುಖಾಂತರ ಆ ಇಲಾಖೆಯ ಏನೇನು ಜವಾಬ್ದಾರಿಗಳಿದೆ, ಪೊಲೀಸ್ ಇರ್ಬೋದು, ಟ್ರಾಫಿಕ್ ಇರ್ಬೋದು, ಫೈರ್ ಇರ್ಬೋದು, ಮೆಸ್ಕಾಂ ಇರ್ಬೋದು, ನಗರಸಭೆ ಇರ್ಬೋದು, ಈ ಎಲ್ಲ ಇಲಾಖೆಗಳ ಏನೇನು ಜವಾಬ್ದಾರಿ ಇದೆ ಅದನ್ನು ಅವರವರಿಗೆ ವಹಿಸಿಕೊಡುವಂಥ ಕೆಲಸ ಮತ್ತು ಯಾವ ರೀತಿ ಅದನ್ನು ನಿರ್ವಹಣೆ ಮಾಡಬೇಕು ಅದರ ಬಗ್ಗೆ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ವಿ. ನಾವು ಸುಮಾರು 2 ರಿಂದ 3 ಲಕ್ಷ ಜನರ ನಿರೀಕ್ಷೆಯನ್ನು ಇದರಲ್ಲಿ ಮಾಡಿಕೊಂಡಿದ್ದೇವೆ. ಅದಕ್ಕೆ ಬೇಕಾಗುವಂಥ ತಯಾರಿಯನ್ನು ನಾವು ಮಾಡಿಕೊಂಡಿದ್ದೇವೆ. ಈ ಸಲ ನಮ್ಮ ಗ್ರೌಂಡು ಕೂಡ ಸುಮಾರು 45 ಸೆನ್ಸ್ ಜಾಗ ಈಗಲೇ ಖರೀದಿ ಮಾಡುವಂಥ ವ್ಯವಸ್ಥೆಗೆ ಮುಂದಾಗಿದ್ದೇವೆ. ಇನ್ನೂ 1 ಎಕರೆ ಜಾಗ ಆ ಕಡೆ ಒಂದು ಕುಟುಂಬದವರಿದ್ದಾರೆ, ಅದನ್ನು ಕೂಡ ನಾವು ಮಾತುಕತೆ ಮಾಡಿ ಒಂದು ಹಂತಕ್ಕೆ ತಂದು ಅದನ್ನು ಕೂಡ ಇದಕ್ಕೆ ಸೇರಿಸುವಂಥ ಕೆಲಸ ಈಗಲೇ ನಾವು ಮಾಡಿದ್ದೇವೆ. ಊಟದ ವ್ಯವಸ್ಥೆ ವ್ಯವಸ್ಥಿತವಾಗಿ ನಡಿಬೇಕು. ಅದಕ್ಕೆ ಅನ್ನ ಸಂತರ್ಪಣೆಗೆ ಪ್ರತಿ ದಿವಸಕ್ಕೆ ಸುಮಾರು 20-25 ಸಾವಿರ ಜನರಿಗೆ ಅನ್ನ ಸಂತರ್ಪಣೆಗೆ ವ್ಯವಸ್ಥೆಯನ್ನು ಮಾಡಿಕೊಡುವಂಥ ಕೆಲಸಗಳು ಮಾಡಿದೆ. ಅಲ್ಲಿ ಇರುವಂಥ ಕೆಲವು ಹಳೆಯ ಬಿಲ್ಡಿಂಗನ್ನು ತೆರವು ಮಾಡುವ ಮುಖಾಂತರ ಇನ್ನಷ್ಟು ಜಾಗದ ವ್ಯವಸ್ಥೆಗಳನ್ನು ವ್ಯವಸ್ಥಿತವಾಗಿ ಮಾಡಿದ್ದೇವೆ. ಕಾರ್ಯಕ್ರಮ ನಿರಂತರ ನಡೀತದೆ. ಪೂಜೆ ಯಾವ ರೀತಿ ಹಿಂದಿನ ರೀತಿಯಲ್ಲಿ ನಡ್ಕೊಂಡು ಬಂದಿದೆ ಅದೇ ರೀತಿ ಪೂಜೆ ಪುರಸ್ಕಾರಗಳು ನಡೆಯುತ್ತದೆ. ಬಾಕಿ ಭಕ್ತಾದಿಗಳಿಗೂ ಕೂಡ ಹಾಗೆ ನಾವು ಇವತ್ತು ವೀರಮಂಗಲಕ್ಕೆ ಏನು ಅಲ್ಲಿ ಸ್ನಾನಕ್ಕೆ ಹೋಗ್ತಾರೆ, ಅಲ್ಲಿಯೂ ಕೂಡ ನಾವು ಈ ವರ್ಷ ಹೆಚ್ಚಿನ ಜನರ ನಿರೀಕ್ಷೆಯನ್ನು ಮಾಡ್ತೇವೆ. ನಮಗೆ ಕನಸಿತ್ತು ಅದನ್ನು ದೊಡ್ಡ ರೀತಿಯಲ್ಲಿ ನಾವು ಮಾಡಬೇಕು. ಅಲ್ಲಿ ಮಹಾಲಿಂಗೇಶ್ವರ ಏನು ತೀರ್ಥಸ್ನಾನ ಮಾಡುವಾಗ ಅಲ್ಲಿ ಎಲ್ಲ ಜನರು ಭಕ್ತಾದಿಗಳು ಅದರ ಜೊತೆ ತೀರ್ಥಸ್ನಾನವನ್ನು ಮಾಡಬೇಕು ಅಂತ ನಮ್ಮ ಹತ್ರ ಕಲ್ಪನೆ ಇತ್ತು. ಏನು ನಾವು ಅಲ್ಲಿ ಒಂದು ಚಿಕ್ಕ ಡ್ಯಾಮನ್ನು ಕಟ್ಟುವಂಥ ಪ್ಲ್ಯಾನನ್ನು ಕೂಡ ನಾವು ಮಾಡಿದ್ದೀವಿ. ಆದರೆ ನಾವು ಈಗ ನಮ್ಮ ಬೆಳ್ಳಿಪಾಡಿಯಲ್ಲಿ ಡ್ಯಾಮನ್ನು ಮಾಡಿದರೆ ಅದರ ನೀರು ಅಲ್ಲಿವರೆಗೆ ಬರ್ತದೆ. ಹೀರಮಂಗಲದಲ್ಲಿ ಅದರ 0 ಪಾಯಿಂಟ್ ಆಗ್ತದೆ. ಅಲ್ಲಿ ದೊಡ್ಡ ರೀತಿಯಲ್ಲಿ ನೀರು ನಿಲ್ಲುವಂಥ ವ್ಯವಸ್ಥೆ ಆಗ್ತದೆ. ಅದಕ್ಕಾಗಿ ನಮಗೆ ಪರ್ಮಿಷನ್ ಸರ್ಕಾರದಿಂದ ಸಿಗಲಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಡ್ಯಾಮ್ ಮಾಡಿದರೆ ಈ ಡ್ಯಾಮ್ ಮಾಡಿದರೆ ವೇಸ್ಟ್ ಆಗ್ತದೆ, ಆ ನೀರೇ ಇಲ್ಲಿವರೆಗೆ ನಿಲ್ತದೆ. ಅದು ಆದ ನಂತರ ಇದನ್ನು ವ್ಯವಸ್ಥಿತ ರೀತಿಯಲ್ಲಿ ಮಾಡುವಂಥ ಕೆಲಸಕ್ಕೆ ನಾವು ಕೈ ಹಾಕುವಂಥ ಕೆಲಸವನ್ನು ಮಾಡ್ತೀವಿ. ಈಗಲೂ ಮೈನರ್ ಇರಿಗೇಷನಿಂದ ಅದಕ್ಕೆ ಬೇಕಾಗುವಂಥ ತಡೆಗೋಡೆ, ಕೂತ್ಕೊಳ್ಳಿಗೆ ಗ್ಯಾಲರಿ ಮತ್ತು ಒಂದು ಅಷ್ಟು ಶೌಚಾಲಯಗಳನ್ನು ನಿರ್ಮಾಣ ಮಾಡುವಂಥ ಕೆಲಸಗಳನ್ನು ಕೂಡ ಅಲ್ಲಿ ಮಾಡಿ ಅದನ್ನೊಂದು ವ್ಯವಸ್ಥಿತ ರೀತಿಯಲ್ಲಿ ಆ ಪುಣ್ಯಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಎಲ್ಲ ತಯಾರಿಗಳನ್ನು ಮಾಡ್ತೇವೆ. ಬಹುಶಃ ಇನ್ನು 1-2 ವರ್ಷದಲ್ಲಿ ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಇಲ್ಲಿಯೂ ಕೂಡ ಹಾಗೆ ದೇವಸ್ಥಾನದ ಒಟ್ಟಾರದಲ್ಲಿ ನಮ್ಮ ಆಕ್ಷನ್ಗಳನ್ನು ಮಾಡುವಂಥದ್ದು, ಸ್ಟಾಲ್ಗಳು ಕಳೆದ ವರ್ಷ 300 ಇದ್ದರೆ ಈ ಸಲ 350 ಸ್ಟಾಲ್ಗಳನ್ನು ವ್ಯವಸ್ಥಿತ ರೀತಿಯಾಗಿ ಜೋಡಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ. ನಾವು ಈ ಸ್ಟಾಲ್ಗಳಲ್ಲೂ ಕೂಡ 1 ಕೋಟಿ ರೂಪಾಯಿಯಷ್ಟು ಒಂದು ಏನು ಆಕ್ಷನ್ ಮಾಡಿ ಅದಕ್ಕೆ ದೇವರ ಹುಂಡಿಗೆ ದುಡ್ಡು ಬರುವಂಥ ಕೆಲಸಕ್ಕೆ ಕೂಡ ಪ್ಲಾನ್ಗಳನ್ನು ಮಾಡಿದ್ವಿ. ಈ ಹಿಂದೆ 16 ಲಕ್ಷಕ್ಕೆ ಜಾಯಿಂಟ್ ವೀಲ್ ಹೋಗ್ತಾ ಇತ್ತು. ನಾವು ಇವತ್ತು ಮಿನಿಮಮ್ 35 ಲಕ್ಷದಿಂದ ಸ್ಟಾರ್ಟ್ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಒಂದಷ್ಟು ತಂಡಗಳು ಸೇರಿಕೊಂಡು ಅವರವರು ಅದನ್ನು ಜೋಡಣೆ ಮಾಡಿಕೊಂಡು ನೀವು ಆಕ್ಷನ್ ಮಾಡಿ ಕರಿಬೇಡಿ, ನೀವು ಆಕ್ಷನ್ ಕರಿಬೇಡಿ ಅಂತ ಅದರ ಒಳಗೆ ಒಪ್ಪಂದಗಳು ನಡೀತದೆ ನಮಗೆ ಗಮನಕ್ಕೆ ಬಂದಿದೆ. ಅದಕ್ಕೆ ಈ ಸಲ ಯಾರು ಪಾರ್ಟಿಸಿಪೇಟ್ ಮಾಡಿದ್ರು
35 ಲಕ್ಷದಿಂದ ಮೇಲೆ, ಅದಕ್ಕಿಂತ ಕೆಳಗಡೆ ಇಲ್ಲ. ಮತ್ತು ಯಾವುದರಲ್ಲೂ ಕೂಡ ಯಾರು ಹೈಯೆಸ್ಟ್ ಬಿಡ್ ಕೊಡ್ತಾರೆ ಅವ್ರಿಗೆ ಒಬ್ರಿಗೇನೆ ಕೊಡೋದು, ಅವರು ಮತ್ತೆ ಪಾಲು ಕೊಟ್ಟುವ ವ್ಯವಸ್ಥೆಗಳು ಇಲ್ಲ. ಎಲ್ಲ ಇಂಡಿಪೆಂಡೆಂಟ್ ಆಗಿ ಆಕ್ಷನ್ ಮಾಡುವಂಥ ಕೆಲಸ ಮಾಡ್ತೇವೆ. ನಮ್ಮ ಗುರಿ ಏನಂತ ಹೇಳಿದ್ರೆ ನಮಗೆ 1-1.5 ಕೋಟಿಯಷ್ಟು ರೂಪಾಯಿ ಇದರಲ್ಲಿ ದುಡ್ಡು ಬರಬೇಕು. ಆನಂತರ ದೇವಸ್ಥಾನದ ಎದುರುಗಡೆಯಲ್ಲಿ ಜಾತ್ರಾ ಸಮಯದಲ್ಲಿ ಜೀರ್ಣೋದ್ಧಾರ ಒಂದು ಕಚೇರಿಯನ್ನು ಕೂಡ ಆರಂಭ ಮಾಡ್ತೀವಿ. ಅದರಲ್ಲೂ ಕೂಡ ನಾವು ಒಂದಷ್ಟು ನಿರೀಕ್ಷೆಯನ್ನು ಮಾಡ್ತಾ ಇದ್ವಿ. ಒಟ್ಟಿನಲ್ಲಿ ಈ ಜಾತ್ರೆ ಮುಗಿಯುವಾಗ ನಮಗೆ 2 ಕೋಟಿಯಷ್ಟು ಹಣ ಈ ದೇವಸ್ಥಾನಕ್ಕೆ ಉಳಿಬೇಕು ಅಂತ ನಮ್ಮ ಕಲ್ಪನೆ ಇದೆ. ಜೀರ್ಣೋದ್ಧಾರದ ಕೆಲಸಗಳು ಎಲ್ಲ ನಡೀತಾ ಇದೆ. 5 ಕಟ್ಟೆಗಳ ಕೆಲಸಗಳು ಆಗ್ತದೆ. ನಾನು ಭಕ್ತಾದಿಗಳ ಹತ್ರ ಕೇಳುವುದಷ್ಟೇ, ಏನು ದೇವರು ಕಟ್ಟೆ ಪೂಜೆಗೆ ಹೋಗ್ತಾರೆ, ಆಗ ಅಲ್ಲಿ ವ್ಯವಸ್ಥಿತ ರೀತಿಯಾದ ಕಟ್ಟೆಗಳನ್ನು ನಿರ್ಮಾಣ ಮಾಡಬೇಕು. ಅಲ್ಲಿ ಒಂದು ಇವನ ಹತ್ರ ಶಾಮಿಯಾನದವ್ರ ಹತ್ರ ಒಂದು ವ್ಯವಸ್ಥೆ ಮಾಡಿ ದೇವರನ್ನು ಕೂಡಿಸುವುದು, ಪೂಜೆ ಮಾಡೋದು ಇದು ಸರಿ ಇರುವುದಿಲ್ಲ ಅಂತ ನಮ್ಮ ಅನಿಸಿಕೆ. ಇದು ಪಬ್ಲಿಕ್ನವರು ಕೊಟ್ಟಂಥ ಅಭಿಪ್ರಾಯ. ನಮ್ಮ ಅಭಿಪ್ರಾಯದ ಜೊತೆಗೆ ಒಂದಷ್ಟು ಜನ ದೇವರ ಭಕ್ತರು ಕೂಡ ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅದರಿಂದ ಅವರು ಪರ್ಮನೆಂಟ್ ಕಟ್ಟೆಗಳನ್ನು ಎಲ್ಲೆಲ್ಲಿ ಮಾಡ್ತಾರೆ, ಮುಂದಿನ ದಿವಸಕ್ಕೆ ಅಲ್ಲಿ ದೇವರು ಹೋಗುವಂಥ ಕೆಲಸಗಳಾಗ್ತದೆ. ಹಿಂದೆ ಅವ್ರು ಏನಾಗ್ತಾ ಇದ್ರು, ಯಾರೋ ಒಂದು ಅರ್ಜಿ ಕೊಡ್ತಾ ಇದ್ರು, ಇಲ್ಲಿಗೆ ಬರ್ತಾರಲ್ಲ ದೇವರು ಬರ್ತಾರಲ್ಲ ಅಲ್ಲಿಗೂ ಬರಲಿ ಅಂತ ವಿಚಾರಗಳಿತ್ತು. ಅದಕ್ಕೆ ಕೂಡ ವ್ಯವಸ್ಥಿತ ರೀತಿಯಲ್ಲಿ ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಒಟ್ಟಿನಲ್ಲಿ ವ್ಯವಸ್ಥಿತ ರೀತಿಯಾಗಿ ಯಾವುದೇ ತೊಂದರೆ ಆಗದ ಥರ ಈ 10 ದಿವಸದ ಜಾತ್ರೆ ವಿಜೃಂಭಣೆಯಿಂದ ನಡೀಲಿಕ್ಕೆ ದೇವರ ಆಶೀರ್ವಾದವನ್ನು ಬೇಡಿದ್ದೇವೆ. ಜೊತೆಯಲ್ಲಿ ಎಲ್ಲೆಲ್ಲಿ ಅಧಿಕಾರಿಗಳು ಮತ್ತು ಈ ವ್ಯವಸ್ಥಾಪನಾ ಸಮಿತಿ ಯಾವ ರೀತಿ ಕೆಲಸ ಮಾಡಬೇಕು, ಜನರು ಎಷ್ಟು ಜನ ಬಂದರೂ ಅಲ್ಲಿ ರಶ್ ಆಗಬಾರ್ದು, ಮಕ್ಕಳನ್ನು ತಂದು ಇಟ್ಕೊಂಡು ಬಂದವರಿಗೆ ಕೂಡಲೇ ಊಟ ಕೊಡುವಂಥ ವ್ಯವಸ್ಥೆ, ಇದನ್ನೆಲ್ಲ ವ್ಯವಸ್ಥಿತ ರೀತಿ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದೆ. ಅದು ಜೀರ್ಣೋದ್ಧಾರಕ್ಕೆ, ಜಾತ್ರೋತ್ಸವದಲ್ಲಿ ಹಣ ಉಳಿದರೆ ಜೀರ್ಣೋದ್ಧಾರಕ್ಕೆ ಬಳಸಲಿಕ್ಕೆ ಆಗೋದಿಲ್ಲ. ಅದು ನಮಗೆ ದೇವಸ್ಥಾನ ಅಭಿವೃದ್ಧಿ ಆಗಬೇಕು. ಜೀರ್ಣೋದ್ಧಾರಕ್ಕೆ ಬರಲಿ, ದೇವಸ್ಥಾನಕ್ಕೆ ಬರಲಿ, ದೇವರಿಗೆ ಹೋಗುವಂಥದ್ದು, ಅದನ್ನು ದೇವರಿಗೆ ಬಳಕೆ ಮಾಡಬೇಕಾಗ್ತದೆ. ಅದರಲ್ಲಿ ಹುಂಡಿಯಲ್ಲಿ ಬಂದರೆ ಈಗ ದೇವಸ್ಥಾನದ ಜಾಗ ಖರೀದಿ ಮಾಡಲಿಕ್ಕೆ ಅದನ್ನು ಬಳಸ್ಬೋದು, ಏನು ತೊಂದರೆ ಇಲ್ಲ. ಅಲ್ಲಿ ಉಳಿದ ದುಡ್ಡನ್ನು ದೇವಸ್ಥಾನದ ಜಾಗ ಖರೀದಿ ಮಾಡಲಿಕ್ಕೆ ಬಳಸುವಂಥದ್ದು ಕೆಲಸ ಮಾಡಬೇಕು.